ನಮಸ್ತೆ ವೀಕ್ಷಕರೇ, ಕೋವಿಡ್ ಕೇರ್ ಪಾಸಿಟಿವ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ ಸುದರ್ಶನ್. ಕಳೆದ ಕೆಲವಾರು ದಿನಗಳಿಂದ ಕಹಳೆ ನ್ಯೂಸ್ನಲ್ಲಿ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಮಾನಸಿಕವಾಗಿ ಒಂದಷ್ಟು ನೆಗೆಟಿವಿಟಿ ತುಂಬ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದಷ್ಟು ಪಾಸಿಟಿವಿಟಿ ಚಿಂತನೆಗಳನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಕಹಳೆ ನ್ಯೂಸ್ನಲ್ಲಿ ಕೋವಿಡ್ ಕೇರ್ನ ಹೆಸರಿನಲ್ಲಿ ಪಾಸಿಟಿವ್ ಟಾಕ್ ಅನ್ನತಕ್ಕಂಥ ಕಾರ್ಯಕ್ರಮ ಮೂಡಿ ಬರ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ವಿವಿಧ ಗಣ್ಯರು ಬೇರೆ ಬೇರೆ ಕ್ಷೇತ್ರದವರು ಭಾಗವಹಿಸ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇವತ್ತು ನಮ್ಮ ಜೊತೆಗೆ 2 ಜನ ದಂಪತಿಗಳಿದ್ದಾರೆ. ಮೂಲತಃ ಸುಳ್ಯದವರಾಗಿರತಕ್ಕಂಥ ಕೃಷ್ಣರಾಜ್ ಹಾಗೂ ಪೂರ್ಣಿಮಾ ಕೃಷ್ಣರಾಜ್ ಅವರು ಇಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರ ವಿಶೇಷತೆಗಳೇನು, ಇವರು ಏನೇನು ಮಾಡ್ತಾರೆ, ಖಂಡಿತ ನಾವು ಅವರನ್ನ ಮಾತನಾಡಿಸ್ತೇವೆ. ಅವರನ್ನ ಒಂದಷ್ಟು ಹಾಡುಗಳನ್ನ ವಿಶೇಷವಾಗಿ ನಾವು ಕೇಳಲಿಕ್ಕಿದ್ದೇವೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಹೇಗಿದ್ದೀರಿ? ಸೂಪರ್ ಸರ್, ಚೆನ್ನಾಗಿದ್ದೇವೆ. ಲಾಕ್ಡೌನ್ ಅಂತ ಬಿಟ್ರೆ, ಈ ಕೋವಿಡ್ ಒಂದು ಸಮಸ್ಯೆ ಬಿಟ್ರೆ ನಾವು ನಿಜವಾಗ್ಲೂ ಫೈನ್ ಆಗಿದ್ದೇವೆ. ಏನೇನು ಸರ್ಕಾರ ರೂಲ್ಸ್ ಇದೆ ಅದೆಲ್ಲ ಪಾಲಿಸ್ತಾ ಆರಾಮವಾಗಿ ಮನೇಲಿದ್ದೇವೆ. ಉದ್ದೇಶ ಬೇಗ ಒಮ್ಮೆ ಕೊರೋನಾ ಹೋಗ್ಲಿ ಅಂತ ಒಂದು ಆಶೆ ಅಷ್ಟೇ. ಓಕೆ ಸರ್, ನಾವು ಯಾವತ್ತು ಹಾಗೆ ಕಾರ್ಯಕ್ರಮ ಪ್ರಾರಂಭಿಸುವಾಗ ಒಂದು ಭಗವಂತನ ಒಂದು ಪ್ರಾರ್ಥನೆ, ಯಾಕೆ ಅಂತ ಕೇಳಿದ್ರೆ ಇಡೀ ಲೋಕ ಕಷ್ಟದಲ್ಲಿದೆ. ಸೊ ಜಗತ್ತಿಗೆ ಒಳಿತಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿರತಕ್ಕಂಥವ್ರು ನಾವುಗಳು. ಸೊ ಹಾಗಾಗಿ ಈ ಕೊರೋನಾ ಆದಷ್ಟು ಬೇಗ ದೂರ ಹೋಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮ ಆರಂಭಿಸೋಲ್ಲ ಸರ್? ಖಂಡಿತವಾಗಿ. ಸುಳ್ಯದಿಂದ ಬಂದು ಪುತ್ತೂರಿಗೆ ಬಂದಿದ್ದೇವೆ. ಪುತ್ತೂರಿನ ಮಹಾಲಿಂಗೇಶ್ವರನ ನೆನೆಸಿಕೊಳ್ತಾ ಕಾರ್ಯಕ್ರಮ ವೀಕ್ಷಿಸುವಂತ ನಿಮ್ಮ ಕಹಳೆಯ ಮಿತ್ರರಿಗೂ ಒಳ್ಳೆದಾಗ್ಲಿ ಅಂತ ಮಾತನ್ನು ಹೇಳ್ತಾ ನಾವು ಗೀತೆಯನ್ನು ಆರಂಭಿಸೋಣ ಅಲ್ವಾ? ಓಕೆ, ಎಸ್. ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟ ಗಂಗಾಧರ, ನಂಬಿ ಬಂದೆ ಹರಸಯ್ಯ ಮಹಾಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟ ಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಶರಣೆದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ, ಸರ್ವಲೋಕದ ಸರ್ವಜೀವಿಗಳ ಕಾಯುವ ಸರ್ವೇಶ್ವರ. ಶರಣೆದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ, ಸರ್ವಲೋಕದ ಸರ್ವಜೀವಿಗಳ ಕಾಯುವ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ.
ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಂದು ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಎಸ್, ಖಂಡಿತ ಮಹಾಲಿಂಗೇಶ್ವರ ದೇವರು ನಮ್ಮೆಲ್ಲರಿಗೆ ಅನುಗ್ರಹವನ್ನು ಮಾಡಲಿ, ಕೊರೋನಾ ದೂರ ಆಗಲಿ ಅಂತ ಪ್ರಾರ್ಥಿಸಿಕೊಳ್ತಾ ವಿಶೇಷವಾಗಿ ಕೋವಿಡ್ ವ್ಯಾಪಕವಾಗಿ ಹರಡ್ತಾ ಇದೆ. ಮೊದಲನೇ ಅಲೆ ಬಂತು, ಈಗ ಎರಡನೇ ಅಲೆ, ಇನ್ನು ಮೂರನೇದಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಇನ್ನೂ ಕ್ಲಾರಿಟಿ ನಮಗೆಲ್ಲ ಇಲ್ಲದಿಲ್ಲ. ಸೊ ಮೊದಲನೇದಾಗಿ ಕೊರೋನಾದ ಬಗ್ಗೆ ಏನು ಹೇಳ್ತೀವಿ ನೋಡಿ, ಪ್ರತಿಯೊಂದು ಒಂದೊಂದು ನಿಮಿಷಕ್ಕೂ ಕೂಡ ಮನುಷ್ಯ ಈಗ ಭಯದಿಂದ ಜೀವಿಸ್ತಾ ಇದ್ದಾನೆ. ಒಂದಷ್ಟು ಜನ ಅಲಕ್ಷ್ಯವನ್ನು ಕೂಡ ಮಾಡುವವರು ಇದ್ದಾರೆ. ನಾನು ಅಲಕ್ಷ್ಯ ಮಾಡುವವರಿಗೆ ಫಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತೊಂದರೆ ಇರುವುದಂತೂ ಖಂಡಿತ, ಅದು ಇಲ್ಲ ಅಂತ ಅಲ್ಲಗಳೆಯವರು ಬಹಳಷ್ಟು ಜನ ಇದ್ದಾರೆ. ತೊಂದರೆ ಇರುವುದಂತೂ ಖಂಡಿತ. ಹಾಗಾಗಿ ಏನೇನು ಸೂಚನೆಗಳನ್ನು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೋ ಸರ್ಕಾರ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಅದನ್ನ ಫಸ್ಟ್ ಪಾಲಿಸುವ ಉದ್ದೇಶ ಆದಷ್ಟು ಬೇಗ ನಾವೆಲ್ಲ ಮತ್ತೆ ಹೊರಗೆ ಆರಾಮದಲ್ಲಿ ಓಡಾಡುವಂತಾಗಬೇಕು. ನಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಮೂವ್ ಆಗಬೇಕು. ಎಷ್ಟೋ ಜನರ ಜೀವನಗಳು ತುಂಬಾ ಸ್ಥಿತಿಗತಿಗಳು ಏರುಪೇರಾಗಿದೆ. ಇದೆಲ್ಲದಿಂದ ಒಮ್ಮೆ ಹೊರಗೆ ಬರಬೇಕು ಅಂತಿದ್ರೆ ಒಂದು ಹೇಳಿದ ಒಂದು ಪೀರಿಯಡ್ ಇದೆ, ಒಂದು 15 days 30 days, ಅದನ್ನ ಒಮ್ಮೆ ನಾವು ಶಿಸ್ತಾಗಿ ಪಾಲಿಸಿ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು, ಯಾಕೆ ನಾವು ಈ ತರ ಲೇಸಿ ಆಗ್ತಿದ್ದೇವೆ ಅಥವಾ ಅಲಕ್ಷ್ಯ ಮಾಡ್ತಿದ್ದೇವೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆಂತ ಹೇಳಿ ಕೊರೋನಾ ಇದ್ದವರು ಭಯ ಬೀಳ್ಬೇಕು ಅಂತ ಇಲ್ಲ. ಜಾಗೃತರಾಗಿ ಏನು ಟ್ರೀಟ್ಮೆಂಟ್ ಅನ್ನು ಹೇಳಿದಾರೋ ಅದನ್ನ ಪಾಲಿಸ್ತಾ ಅದರಿಂದ ಹೊರಗೆ ಬಂದವರು ಬಹಳಷ್ಟು ಜನ ಇದ್ದಾರೆ. ಅದನ್ನ ಒಂದು ಅಳವಡಿಸ್ಕೊಳ್ಳಿ ಅಂತ ನನ್ನ ಭಾವನೆ. ಮೇಡಮ್, ಇದೇ ಪ್ರಶ್ನೆ ನಿಮಗೆ ಕೇಳುವುದಾದ್ರೆ ಏನ್ ಹೇಳ್ತೀವಿ? ನಮ್ಮ ಜಾಗೃತೆಯನ್ನು ಆಕ್ಚುಲಿ ನಾವೇ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. ನಾವೇನ್ ಸೇಫ್ಟಿ ಝೋನ್ ಅಲ್ಲಿ ಇರ್ತೇವೆ, ನಾವೇನ್ ಕಂಫರ್ಟ್ ಝೋನ್ ಅನ್ನು ಬಳಸ್ತೇವೆ, ಆ ರೀತಿಯಲ್ಲಿ ಇರುವಂತದ್ದು. ಈಗ ಕೆಲವರಿಗೆ ಡ್ಯೂಟಿಗೆ ಹೋಗ್ಲೇಬೇಕು, ಇವನ್ ನನಗೆ ಕೂಡ ಹಾಗೆ ಡ್ಯೂಟಿಗೆ ಹೋಗ್ಲೇಬೇಕು. ನಮ್ಮ ಸೇಫ್ಟಿಯನ್ನು ನಾವು ನೋಡ್ಕೊಂಡು ತೆರಳುವಂಥದ್ದು. ಓಕೆ ಎಸ್, ಖಂಡಿತ ಅನೇಕರಿಗೆ ಈ ಇಬ್ಬರು ದಂಪತಿಗಳ ಪರಿಚಯ ಇರ್ತದೆ. ಆದರೂ ಒಂದಷ್ಟು ಕಾರಣಕ್ಕೋಸ್ಕರ ನಾನು ಕೇಳುವಂಥದ್ದು, ಸರ್ ಏನು ಮಾಡ್ತಾ ಇದ್ದೀರಿ? ಮೂಲತಃ ನೀವು ಸುಳ್ಯದವರು ಅಂತ ನಮಗೆ ಗೊತ್ತು. ಸೊ ಸುಳ್ಯದಲ್ಲಿ ಎಲ್ಲಿ ಏನು ಮಾಡ್ತೀರಿ? ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡೋದಾದರೆ. ಸಂತೋಷ. ನನ್ನ ಹೆಸರು ಬಂದ್ಬಿಟ್ಟು ಕೃಷ್ಣರಾಜ್ ಅಂತ. ಸುಳ್ಯದ ಕೇರ್ಪಳ ಅನ್ನುವಂಥ ಜಾಗದಲ್ಲಿ ನಾನು ನೆಲೆಸಿರುವಂಥದ್ದು. ಕೇರ್ಪಳ ಅನ್ನುವಂಥದ್ದು ನಾನು ಅದಕ್ಕೆ ಒಂದು ಬೆಂಚ್ ಮಾರ್ಕ್ ಕೊಡಬೇಕು ಅಂತ ಇದ್ರೆ, ನಮ್ಮ ಒಂದು ಭಗವತಿ ಕ್ಷೇತ್ರ, ಪನ್ನೆಬೀಡು ಭಗವತಿ ದೇವಿಯ ಒಂದು ಕ್ಷೇತ್ರ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ KVG ಇನ್ಸ್ಟಿಟ್ಯೂಷನ್ ಇದೆ. ಸೊ ಇನ್ಸ್ಟಿಟ್ಯೂಷನ್ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಇರುವಂತದ್ದು. ಕೇರ್ಪಳದಲ್ಲಿ ನೆಲೆಸಿದ್ದೇನೆ ಮತ್ತು ನಾನು KVG ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇದು ನನ್ನ ವೃತ್ತಿಯಾದ, ನನ್ನ ಪ್ರವೃತ್ತಿ ಹಾಡುವಂಥದ್ದು, ನಿರೂಪಣೆ ಮಾಡುವಂಥದ್ದು, ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡುವಂತ ಒಂದು ಪ್ರವೃತ್ತಿಯನ್ನು ನಾನು ಬೆಳೆಸ್ಕೊಂಡಿದ್ದೇನೆ. ಹೆಚ್ಚು ಪೋಷಿಸಿದಂತ ಊರು ಸುಳ್ಯ ಹೇಗೆ ಪೋಷಿಸಿದೆ, ಹಾಗೆಯೇ ನಿಮ್ಮ ಪುತ್ತೂರು ನನ್ನನ್ನು ತುಂಬಾ ಬೆಳೆಸಿದೆ. ಅದೇ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಮೇಡಮ್, ನಿಮ್ಮ ಒಂದು ಪರಿಚಯ ಮಾಡಿಕೊಡುವುದು. ನಾನು ಆಕ್ಚುಲಿ ಪುತ್ತೂರ್ನವಳೆ. ನನ್ನ ತಾಯಿ ಮನೆ ಬಂದ್ಬಿಟ್ಟು ಪುತ್ತೂರೇ. ನನ್ನ ಎಜುಕೇಶನ್ ಇಲ್ಲಿ ರಾಮಕೃಷ್ಣ ಹೈಸ್ಕೂಲ್ ಅಲ್ಲೆಲ್ಲ ಮುಗಿಸಿಕೊಂಡಿದ್ದು. ಮದುವೆ ಆಗಿ ನಾನು ಸುಳ್ಯಕ್ಕೆ ಏನು ವರ್ಕ್ ಮಾಡ್ತಾ ಇದ್ದೀರಾ? ಇವಾಗ ನಾನು ಸುಳ್ಯ ಕೋರ್ಟ್ ನಲ್ಲಿ APP ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ ಎಸ್, ಖಂಡಿತ ಇಬ್ಬರನ್ನ ನಾವು ಮಾತನಾಡಿಸ್ತಾ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ವಿ. ಖಂಡಿತ ಸರ್, ಒಂದು ಹಾಡು ನಾವು ಕೇಳೋದು ಅಂತಾದ್ರೆ ಸೊ ಯಾವುದನ್ನ ಕೇಳ್ಬೋದು ಸರ್? ಓಕೆ, ಒಂದಷ್ಟು ಒಂದು 4-5 ಒಳ್ಳೆಯ ಗೀತೆಗಳನ್ನು ತಗೊಂಡು ಬಂದಿದ್ದೇನೆ. ಎಲ್ಲ ವ್ಯೂವರ್ಸಿಗೆ ಆಗುವಾಗ ಹೊಸ ಜನರೇಷನ್ ಮತ್ತು ಹಳೆ ಜನರೇಷನ್ ಆಗುವಂತ ಗೀತೆಗಳನ್ನು ತಗೊಂಡು ಬಂದಿದ್ದೇನೆ. ಅದನ್ನು ಪ್ರಸ್ತುತಪಡಿಸೋಣ. ಓಕೆ,
ಕೇಳುವಲ್ಲ ಸರ್? ಓಕೆ. ಸೊಗಸಾಗಿ ಏನನು ಮಾತಾಡಿದೆ ಭಾವನೆ ಆಗಿದೆ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡು ಸಹ ಏನನು ಮಾತಾಡಿದೆ ಯಾತಕ್ಕೆ ಹೀಗಾಗಿದೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗ ಜೊತೆಯಾಗಿ ತುಂಬಾ ಸೊಗಸಾಗಿ ಸೊನ್ನೆಗಳಿಗೆ ಸೋತ ಕಣ್ಣುಗಳಿಗೆ ಕಕ್ಕಲು ಕೊಡುವುದಕ್ಕೆ ಕಾದ ಮುತ್ತುಗಳಿಗೆ ಬೆರಳುಗಳು ಸ್ಪರ್ಶ ಬಯಸುತ್ತಿವೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ತುಂಬ ಆವೇಗ ಈ ತವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ ಈ ತನಕ. ಪ್ರೀತಿಗೆ ಹೆಚ್ಚಿ ಮುಂದಾಗಿವೆ ಏನನು ಮಾತಾಡಿದೆ ಯಾತಕ್ಕೆ ಹೀಗಾಗಿದೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ನಾಚುತ್ತಲಿವೆ ಯಾಕೋ ಕೈಯ ಬಳೆ ಮಂಜ ನೋಡುತ್ತಿದೆ ಬೀಳೋ ಬೆವರ ಮಳೆ ಬೆಚ್ಚನೆ ಇದೆ ನೆಟ್ಟ ಉಸಿರ ಬೆಲೆ ದೀಪ ಮಡಗುತ್ತಿದೆ ನೋಡಿ ರಗಳು ತುಂಬಾ ಹೊಸದಾದ ಈ ಕಥನ. ಒಮ್ಮೆ ನಿಶ್ಶಬ್ದ ಒಮ್ಮೆ ಸಿಹಿಯುತ್ತ ಎಲ್ಲೂ ಕೇಳಿಲ್ಲ ಈ ಮಿಥುನ ಪ್ರೀತಿಲಿ ಜೀವ ಒಂದಾಗಿವೆ ಏನನು ಮಾತಲೆ ಮುದ್ದಾಡಿವೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿದೆ ಭಾವನೆ ಬಾಕಿ ಎಸ್, ಬಹಳ ಒಂದು ಸುಂದರವಾದಂಥ ಒಂದು ಪ್ರಸ್ತುತಿಯನ್ನ ಕೇಳಿದ್ವಿ. Thank you. ಎಸ್ ಕೃಷ್ಣರಾಜ್ ಅವರೇ, ಈಗ ನಾವು ಮಾತನಾಡೋದಕ್ಕೆ ಮೊದಲೇ ಮಾತು ಮುಂದುವರಿಸಕ್ಕೆ ಮೊದಲು ಒಬ್ರು ಕಾಲರ್ ಇದ್ದಾರೆ, ಒಂದು ಕರೆ ಸ್ವೀಕರಿಸೋಣ. ಖಂಡಿತ. ನಮಸ್ತೆ.
ನಮಸ್ತೆ. ಹೇಳಿ ಮೇಡಮ್. ಇದು ಪೂರ್ಣಿಮಾ ಅವರಿಗೆ. ಹೇಳಿ ಇದ್ದಾರೆ, ಮಾತನಾಡಿ. ನಾನು ಸಾಧೀರ್ ಅಂತ ಅವ್ರು ಯಾವತ್ತು ಲೈವ್ ಅಲ್ಲಿ ನೋಡ್ತೀನಿ ಅವರನ್ನ. ಅವ್ರಿಗೆ ಗೊತ್ತು, ಸಾಧೀರ್ ನನ್ ಮಗ, ಯಾವತ್ತು ಸಾಧೀರ್ ಅಂತ ಹೇಳ್ತಾನೆ ಇರ್ತಾರೆ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವರು ಗೊತ್ತಾಯ್ತಾ ಸಾಧೀರ್ ಅಂತ? ಡೈಲಿ ವ್ಯೂವರ್ ನಮ್ಮ ಕಾರ್ಯಕ್ರಮದ ಫೇಸ್ಬುಕ್ ಲೈವ್ ಗೆ ನಮಗೆ ರೆಗ್ಯುಲರ್ ಆಗಿ ಬರುವವರು ಮತ್ತೆ ಒಳ್ಳೆ ಸಪೋರ್ಟ್ ಮಾಡ್ತಿರುವಂತ ಮಿತ್ರರು. ಅವರ ಅಮ್ಮ ಅಂತ ಹೇಳಿದಾಗ ಆಯ್ತಾ? Yes, ಹೌದು. ಅವ್ರು ಫಸ್ಟ್ ಟೈಮ್ ಕಾಣಿಸ್ತಾ ಇರೋದು, ಸಂತೋಷ. ತುಂಬಾ ಖುಷಿ ಆಯ್ತು ಕಾಲ್ ಮಾಡಿದ್ದು. ನಂಗೆ ಇದು ದರ್ಶನ್ ಸಾಂಗ್ ಒಂದು ಹಾಕಿ. ದರ್ಶನ್ ಸಾಂಗ್ ಇವಾಗ ಅದೇ ಹಾಕಿದೆವು ಮ್ಯಾಮ್, ಚಕ್ರವರ್ತಿ ಮೂವಿದ್ದು ಒಂದು ಮಳೆವಿಲ್ಲ, ಇವಾಗಷ್ಟೇ ಹಾಡಿದೆವು. ನೀವು ಕಾರ್ಯಕ್ರಮ ಆಕ್ಚುಲಿ ಪೇಜ್ ಅಲ್ಲಿ ಲಿಂಕ್ ಹಾಕಿದ್ದೇವೆ, ಕಾರ್ಯಕ್ರಮ ನೋಡ್ತಾ ಇರಿ. ನೋಡ್ತಾ ಇದ್ದೀನಿ, ಸೌಂಡ್ ಮಾತ್ರ ಸ್ವಲ್ಪ ಕ್ಲಿಯರ್ ಕೇಳಿಸ್ತಿಲ್ಲ. ಓ ಹೌದಾ, ಓಕೆ 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 ಓಕೆ, ನೋಡುವ. ಸರಿ ಬರುತ್ತೆ, ಫಸ್ಟ್ ಸಾಂಗ್ ಅಲ್ವಾ, ನೆಕ್ಸ್ಟ್ ಸರಿ ಬರುತ್ತೆ. ಓಕೆ ಓಕೆ, ಮತ್ತೆ ಅದ ತುಂಬಾ ಖುಷಿ ಆಯ್ತು ನೀವು ನಮಗೆ ಕಾಲ್ ಮಾಡಿ. ಫಸ್ಟ್ ಕಾಲರ್ ಅವರೇ ಆಗಿದ್ದಾರೆ. ಖಂಡಿತ ಮೇಡಮ್, ಧನ್ಯವಾದಗಳು ಮೇಡಮ್. ಓಕೆ, ಎಸ್ ಕೃಷ್ಣರಾಜ್ ಅವರೇ, ಸೊ ಕೋವಿಡ್ ನ ಈ ಅಲೆ ಬಂದ ನಂತರ ತುಂಬಾ ಜನ ಕಲಾವಿದರು ಹವ್ಯಾಸವಾಗಿ ತೊಡಗಿಸಿಕೊಂಡವರು, ಅದರ ಜೊತೆಗೆ ಪ್ರವೃತ್ತಿಯಾಗಿ ತಗೊಂಡವರು ಕೂಡ ತುಂಬಾ ಸಂಕಷ್ಟದಲ್ಲಿರುವ ಹವ್ಯಾಸಗಳಿಗೆ ಕೊಡಲಿ ಏಟು ಬಿದ್ದಿದೆ, ವೃತ್ತಿಗೆ ಅವರ ಹೊಟ್ಟೆಗೆ ಏಟು ಬಿದ್ದಿದೆ. ಸೊ ಆಸ್ ಎ ಕಲಾವಿದನಾಗಿ ಸೊ ಈ ಸಿಚುವೇಶನ್ ಅನ್ನ ಹೇಗೆ ಅವರು ಮೋಟಿವೇಶನ್ ಆಗಿ ತಕ್ಕೊಂಡು ಅವರು ಮುಂದಿನ ಅವರ ಜರ್ನಿಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀರಿ? ನೋಡಿ, ಇದಕ್ಕೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹೇಳಿ. ಸಮಸ್ಯೆಗಳು ಅನ್ನುವಂಥದ್ದು ಇವತ್ತು ನಿನ್ನೆದಲ್ಲ, ಒಂದಲ್ಲ ಒಂದು ತರದ ಸಮಸ್ಯೆಗಳು ಅನ್ನುವಂಥದ್ದು ಇವತ್ತು ನಿನ್ನೆಯದ್ದು ಅಲ್ಲ. ಹಾಗೆಂತೇಳಿ ನಮ್ಮ ಪ್ರಪಂಚ ಬೆಳೆಯೋದು ನಿಂತಿಲ್ಲ ಅಲ್ವಾ? ಸೊ ನಮ್ಮ ಪ್ರಪಂಚ ಬೆಳೆಯೋದು ನಿಂತಿಲ್ಲ. ಹಾಗಿದ್ರೆ ಏನಿದೆ ಅಂತ ನಾವು ಅದನ್ನು ವಿಮರ್ಶೆ ಮಾಡಬೇಕಾದಂಥದ್ದು. ನಾವು ಗಮನಿಸಬೇಕು ಬಂಧುಗಳೇ. ಅದೇನು ಅಂತ ಹೇಳಿದ್ರೆ ನೋಡಿ, ಕಾಡುವ ಸಮಸ್ಯೆಗಳಿಗಿಂತ ಕಾಡುವ ಶಕ್ತಿಗಳಿಗಿಂತ ಕಾಪಾಡುವ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ನಂಬಿಕೆಯಿಂದ ನಾವು ಮುಂದುವರಿಬೇಕಾಗತ್ತೆ. ಕಾಪಾಡುವ ಶಕ್ತಿ ನೋಡಿ, ಅಲೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಒಂದ್ ಕಡೆ ಸ್ವಲ್ಪ ಕಡಿಮೆ ಇದೆ ಕೆಲವು ರೀಜನ್, ಇದೆಲ್ಲ ಯಾರು ಅವನಿಂದ ಸಾಧ್ಯ ಕಾಪಾಡುವ ಶಕ್ತಿ? ಯಾಕೆಂತ ಕೇಳಿದ್ರೆ, ಒಂದು ನಾವು ಏನು ದಿನ ಬರುವಂತ ಲಿಸ್ಟ್ ಗಳನ್ನ ನೋಡ್ತಾ ಹೋದ್ರೆ ಪಾಸಿಟಿವ್ ಲಿಸ್ಟ್ ಗಿಂತ ಡಿಸ್ಚಾರ್ಜ್ ಲಿಸ್ಟ್ ಈಗ ಜಾಸ್ತಿ. ಪ್ರಾರಂಭಕ್ಕೆ ನಾವೇನ್ ನೋಡ್ತಾ ಇದ್ವಿ, ಅಯ್ಯೋ ಇಷ್ಟು ಲಕ್ಷ ಜನಕ್ಕೆ ಬಂತು, ಇಷ್ಟು ಸಾವಿರ ಜನ ಡೈಲಿ ಅದೇ ಬರ್ತಾ ಇದೆ. ಇವತ್ತದು ಬದಲಾವಣೆ ಆಗ್ತಾ ಇದೆ. ಇಲ್ಲ ನಿಲ್ಲಂತೆ ಬರ್ಲಿ ಅಂತ ಆಶಿಸ್ತಾ ಇದ್ದೇವೆ. ಓಕೆ, ಎಸ್, ಖಂಡಿತ ಸರ್. ಅದರ ಜೊತೆಗೆ ಮೇಡಮ್, ಈಗ ನೀವು ಕೃಷ್ಣರಾಜ್ ಅವ್ರ ಜೊತೆ ಸೇರಿ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಡ್ತೀರಿ. ಸೊ ಈ ಸಂಗೀತದ ಬಗ್ಗೆ ಒಲವು ಯಾವಾಗಿಂದ, ಹೇಗೆ? ಆಕ್ಚುಲಿ ನನಗೆ ನಾನು ಮದುವೆಗೆ ಮುಂಚೆ, ಮದುವೆ ಆದ ನಂತರವಾ? ಹೌದು, ಮದುವೆಗೆ ಮುಂಚೆ ನಾನು ಯಾವುದೇ ಹಾಡುಗಳನ್ನ ಹಾಡ್ತಿರ್ಲಿಲ್ಲ. ಹಾಗಂತೇಳಿ ಸಣ್ಣದಿರುವಾಗ ಬರೆದಿಡ್ತಿದ್ದೆ, ಅದೊಂದು ಅಭ್ಯಾಸ ಇತ್ತು. ಅದ್ರ ಜೊತೆಗೆ ನಮ್ಮ ಅಜ್ಜಿ ಮನೆಯಲ್ಲಿ ಅವರು ಆರ್ಟಿಸ್ಟ್ ಫ್ಯಾಮಿಲಿ, ಅಂದ್ರೆ ಯಕ್ಷಗಾನ, ಭಜನ್ಸ್ ಆ ತರ ಎಲ್ಲ ಇದ್ರು. ನಾನು 5th ತನಕ ಅಲ್ಲಿ ಸ್ಟಡಿ ಮಾಡಿದೆ. ಅದರ ನಂತರ ನಾನು ಹಾಸ್ಟೆಲ್ ಲೈಫ್, ಎಜುಕೇಶನ್ಗೆ ಸಿಟಿ ಕಡೆ ಬರ್ಬೇಕಾಯ್ತು. ನನಗೂ ಅದು ಟಚ್ ಬಿಟ್ಟು ಹೋಗಿತ್ತು. ಆಫ್ಟರ್ ಮ್ಯಾರೇಜ್, ಇವರನ್ನ ಮ್ಯಾರೇಜ್ ಆದ ನಂತರ ಇವರು ಹಾಡ್ತಿದ್ರಲ್ವಾ, ಅವರ ಜೊತೆಗೆ ನಾನು ಕೂಡ ಲಿರಿಕ್ಸ್ ಬರೆದು ಕೊಡ್ತಾ ಆ ಸಾಂಗ್ಗಳನ್ನು ಕೇಳ್ತಾ ಕೇಳ್ತಾ ಪ್ರಾಕ್ಟೀಸ್ ಮಾಡಿದ್ದು. ಅಮ್ಮನೂ ಹಾಡ್ತಾ ಇರ್ತಾರೆ. ಅಂದ್ರೆ ಅವರು ಸುಮ್ನೆ ರೇಡಿಯೋ ಎಲ್ಲ ಮೊದ್ಲು, ಇವಾಗಾದ್ರೆ ಟಿವಿ, ಮೊದ್ಲೆಲ್ಲ ರೇಡಿಯೋ ಇತ್ತಲ್ಲ, ಅದನ್ನ ಹೇಳಿ ಹಾಡ್ತಾ ಇದ್ರು. ಮೋಸ್ಟ್ಲಿ ಸ್ವಲ್ಪ ಬಂದಿರ್ಬೋದು. ಬಹಳಷ್ಟು ಜನ ಯಕ್ಷಗಾನ ಕಲಾವಿದರು. ಖಂಡಿತ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಹೇಳಿ ಮೇಡಮ್. ಸುಳ್ಯದಿಂದ ಹೇಳಿ ಮೇಡಮ್. ಶ್ರೀಮತಿ ಲತಾ ಸುಪ್ರೀತ್ ಮೊಂಟೆಡ್ಕ ಅಂತೇಳಿ ವಿಕೆ ಜೋಡಿತಾರೆ ಅವ್ರ ಹತ್ರ ಮಾತಾಡಿ. ಹೇಳಿ ಇದ್ದಾರೆ, ಮಾತನಾಡಿ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸಾಹಿತಿಗಳು, ಕವಿಗಳು. ವಿಕೆ ಜೋಡಿತಾರೆ ನಮ್ಮ ಸುಳ್ಯದ ಹೆಮ್ಮೆಯ ಗಾಯಕರು ಕೃಷ್ಣರಾಜ ದಂಪತಿಗಳಿಗೆ ಸ್ವಾಗತ. ಬಹಳ ಸಂತೋಷ ಆಯ್ತು. ಸುಳ್ಯದಿಂದ ಕಾಲ್ ಮಾಡಿದ ಪ್ರಥಮ ಕರೆ ನನ್ನ ಊರಿಂದ ಬಂದಿರುವಂತದ್ದು, ಅದು ಕೂಡ ನಮ್ಮ ಆಸುಬಾಸಿನವರೇ, ಮಿತ್ರರೇ ಕಾಲ್ ಮಾಡಿರುವಂತದ್ದು ಸಂತೋಷ. ಒಳ್ಳೆ ಚೆನ್ನಾಗಿ ಬರೀತಾರೆ ಸಾಹಿತಿಗಳು, ತುಂಬಾ ಚೆನ್ನಾಗಿ ಬರೀತಾರೆ. ಅವರ ಹಲವಾರು ಪುಸ್ತಕಗಳು ಕೂಡ ಬಿಡುಗಡೆಯಾಗಿದೆ. ರಾಜ್ಯ ಪುರಸ್ಕಾರವನ್ನು ಕೂಡ ಅವರು ಪಡೆದಿರುವಂತವರು. ಕಾಲ್ ಮಾಡಿದ್ದು ಬಹಳ ಖುಷಿ ಆಯ್ತು. ಸುಪ್ರೀತಣ್ಣ ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಹೌದು ಸರ್, ನೋಡ್ತಾ ಇದ್ದೇವೆ. ಡೈಲಿ ಅವ್ರದ್ದು ಫೇಸ್ಬುಕ್ ಲೈವ್ ಎಲ್ಲ ನೋಡ್ತಾ ಇದ್ದೇವೆ. ಸಂತೋಷ. ತುಂಬಾ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮ ಎಲ್ಲ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಇಬ್ರು ಕೂಡ ಒಳ್ಳೆ ಗಾಯಕರು. ಸಂತೋಷ, ಖುಷಿ ಆಯ್ತು ಕಾಲ್ ಮಾಡಿರುವಂತದ್ದು.
ಪ್ರೋತ್ಸಾಹ ಕೊಡ್ತಾ ಇರಿ. ಥ್ಯಾಂಕ್ ಯು. ಓಕೆ, ಖಂಡಿತ ಮೇಡಮ್, ಇದೇ ರೀತಿ ಕಲಾವಿದರನ್ನ ಬೆಳೆಸಿ ಪ್ರೋತ್ಸಾಹಿಸಿ. ಖಂಡಿತ ಕಲಾವಿದರು ಯಾಕೆಂತ ಕೇಳಿದ್ರೆ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡುವಂತದ್ದು ಎರಡು ವಿಚಾರ. ಒಂದು ಧೈರ್ಯ, ಇನ್ನೊಂದು ಮನೋಸ್ಥೈರ್ಯ. ಖಂಡಿತ ಖಂಡಿತ, ಹೌದು ಹೌದು. ಮನಸ್ಥೈರ್ಯ ಮತ್ತು ಧೈರ್ಯ ಅದು ಎರಡು ಬಹಳ ಮುಖ್ಯ. ನೀವಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಹಾಕಿದಿರಲ್ಲ ಪಾಸಿಟಿವ್ ಟಾಕ್, ಆ ಪಾಸಿಟಿವ್ನೆಸ್ ಅನ್ನೇ ನಾವು ಡೆವಲಪ್ ಮಾಡಬೇಕಾಗ್ತದೆ. ಇಲ್ಲಿ ಕೂತು ಕೆಲವೊಮ್ಮೆ ಹೇಳೋದು ಸುಲಭ ಆಗಿರ್ಬೋದು, ಬಟ್ ಇನ್ ಪ್ರಾಕ್ಟಿಕಲ್ ಅದು ಬಹಳ ಕಷ್ಟ ಇದೆ. ಯಾಕೆಂತ ಕೇಳಿದ್ರೆ ಈಗ ಎಲ್ಲೋ ಒಂದಷ್ಟು ಉದಾಹರಣೆಗಳು ನಮಗೆ ನೆನಪಾಗ್ತದೆ. ಯಾಕೆಂತ ಕೇಳಿದ್ರೆ ಯಾರಿಗೋ ಒಬ್ಬನಿಗೆ ಸ್ವಂತ ಕೊರೋನಾ ಬಂದಿರ್ತದೆ, ಸೊ ಆಗ ಅವನ ಪರಿಸ್ಥಿತಿ ಹೇಗಿರ್ತದೆ, ಅವನನ್ನ ಸಮಾಜ ನೋಡುವ ದೃಷ್ಟಿ. ಸೊ ಇದೆಲ್ಲವನ್ನು ಕೂಡ ಏನು ಬ್ಯಾಲೆನ್ಸ್ ಮಾಡಿಕೊಂಡು ಆತ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಬದುಕುವಂತದನ್ನ ಮಾಡಬೇಕು ಅಂತ ಅಂದ್ರೆ ಬಹಳ ಕಷ್ಟಕರವಾದಂತ ಕೆಲಸ ಅಂತ ನಾನು ಅಂದ್ಕೊಳ್ತೇನೆ. ಎಸ್, ಈ ಮಧ್ಯೆಯಲ್ಲಿ ಇನ್ನೊಬ್ರು ಕಾಲರ್ ಇದ್ದಾರೆ, ಕರೆ ಸ್ವೀಕರಿಸೋಣ. ನಮಸ್ತೆ. 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 ಕನೆಕ್ಟ್ ಆಗಿಲ್ಲ. ಎಸ್, ಕೃಷ್ಣರಾಜ್ ಅವರೇ, ಸೊ ಇದರ ಜೊತೆಗೆ ನೀವು ಕಾಲೇಜಿನಲ್ಲಿ ನಿಮ್ಮ ಕಾಲೇಜ್ ಲೈಫ್, ನಿಮ್ಮ ಬದುಕು, ಸೊ ಇದನ್ನೆಲ್ಲ ನೋಡ್ತಾ ಹೋದ್ರೆ ಈ ಸಂಗೀತದ ಬಗ್ಗೆ ವಿಶೇಷವಾದಂತಹ ಆಸಕ್ತಿ, ಅದರ ಜೊತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತೀರಿ. ಸೊ ಇದೆಲ್ಲ ನಿಮಗೆ ರೂಢಿಯಾದದ್ದು ಹೇಗೆ, ಏನು ಅಂತಂದ್ರೆ? ನನ್ನ ಅಮ್ಮನ ಮನೆ ಕಡೆ ಅಂತ ಹೇಳಿದ್ರೆ ನಾವು ಪೆರ್ಲ ಮಣಿಯಂಪಾರ ಸೈಡ್ ಅವರು. ನಾವು ಅಲ್ಲಿ ನನ್ನ ಮಾವ ಎಲ್ಲ ಇದ್ದಾರೆ, ಅವರಿಗೆಲ್ಲ ಸ್ವಲ್ಪ ಹಾರ್ಮೋನಿಯಂ, ಕೊಳಲು ಈ ತರದೆಲ್ಲ ಅಭ್ಯಾಸ ಇತ್ತು. ಭಜನೆಯಲ್ಲಿ ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಊರಲ್ಲಿ. ಸೊ ಅಮ್ಮನಿಗೆ ಸ್ವಲ್ಪ ಹಾಡುವ ಅಭ್ಯಾಸ ಇದೆ. ಮತ್ತು ಅಮ್ಮನ ತಮ್ಮ ಮಾವ ನಮ್ಮ ಜೊತೆಗೆ ಬೆಳೆದು ಬಂದವರು, ನಮ್ಮೊಟ್ಟಿಗೆ ಇದ್ದವರು. ಸೊ ಅವರು ಹಾಡ್ತಾ ಇದ್ರು ಜಾನಪದ ಗೀತೆ, ಸುಗಮ ಸಂಗೀತದ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಬಹಳಷ್ಟು ಗೀತೆಗಳನ್ನ ಅವ್ರು ಹಾಡ್ತಾ ಇದ್ರು. ಹಾಗೆ ಅವರಿಂದಾಗಿ ನನಗೆ ಅದೊಂದು ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು. ಹಾಗೆ ಮಾವ ಸುಭಾಷ್ ಅಂತ ಹೇಳಿ ಅವರಿಂದ ಒಂದು ಗಾಳಿ ಹೊಡೀತು ನನಗೆ. ಆನಂತರ ನನ್ನ ಪ್ರೈಮರಿ ಸ್ಕೂಲಲ್ಲಿ ಕೆಲವು ಟೀಚರ್ಸ್ಗಳು ಹೇಳ್ಬೋದು, ನಾನು ಜಯಶ್ರೀ ಮೇಡಮ್ ಅಂತ ಇದ್ರು, ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಬಂದ್ರು. ಬರ್ತಾ ಬರ್ತಾ ಸುಳಿದ ಗಣೇಶ್ ಮ್ಯೂಸಿಕಲ್ಸ್ ಅಂತ ಹೇಳುವಂತ ಒಂದು ಬಳಗ ನನ್ನನ್ನು ಆರ್ಕೆಸ್ಟ್ರಾಗೆ ಸೇರಿಸ್ಕೊಂಡಿತ್ತು. ಹಾಗಾಗಿ ಸ್ವಲ್ಪ ಆ ಕಡೆಯಿಂದ ಶಾಸ್ತ್ರೀಯ ಸಂಗೀತವನ್ನು ಸ್ವಲ್ಪ ಟಚ್ ತಗೊಂಡು ಇದೆಲ್ಲ ಮಿಕ್ಸ್ ಮಾಡ್ತಾ ಹಿಂದಿ ಹಾಡುಗರಾಗಿ ಬಂದಿದ್ದೆ. ಆಮೇಲೆ ಅನಿವಾರ್ಯಕ್ಕೆ ಕನ್ನಡ ಹಾಡು ಕಲಿಯುವಾಗ ಆಯ್ತು, ರಿದಮ್ ಪ್ಯಾಡ್ ಕಲಿಯುವಾಗ ಆಯ್ತು, ಕೀಬೋರ್ಡ್ ನೋಡುವಾಗ ಆಯ್ತು, ಒಂದು ಟೀಮನ್ನು ಆರ್ಗನೈಸ್ ಮಾಡ್ಕೊಂಡು ಹೋಗುವಂತ ಒಂದು ಅನಿವಾರ್ಯಕ್ಕಾಗಿದ್ದು ಇವಾಗ ಚೆನ್ನಾಗಿ ಜನ ಅದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಖಂಡಿತ ಕೃಷ್ಣರಾಜ್ ಅವರೇ, ಎಲ್ಲ ಒಂದು ಕಡೆ ನಾವು ಒಂದು ಯೋಚನೆ ಒಂದು ಮಾಡ್ತಾ ಹೋದ್ರೆ ಅದಕ್ಕೆ ಜನ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಎಸ್, ಒಬ್ರು ಕಾಲರ್ ಇದ್ದಾರೆ, ಒಂದು ಕರೆ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಸರ್. ಹೇಳಿ ಹೇಳಿ. ಹಲೋ, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ಏನ್ ಹೆಸರು? ನಾನು ವಜ್ರೇಶ್ ಅಂತ ಬಜೆಗಳಿಂದ ಸರ್. ಹೇಳಿ. ಅವರು ಇಬ್ಬರು ಕಲಾವಿದರು ಇದ್ದಾರೆ ಸರ್. ಅವರ ಮಾತನಾಡಿ. ಇಬ್ರು ಕಲಾವಿದರಿದ್ದಾರೆ, ಏನ್ ಹೇಳಬೇಕು ಹೇಳಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನೀವೊಂದು ಸಾಂಗ್ ಹೇಳ್ಬೇಕು ಸರ್. ಸಾಂಗ್ ಹಾಡುವ ನಿಮ್ಮ ಯಾವ್ದು ಅಂತ ಹೇಳಿದ್ರೆ ಹಾಡುವುದು. ಒಂದು ಕನ್ನಡ ಮೂವಿ ಇದೆ, ಯಾವ್ದು ಸರ್? ಕನ್ನಡ ಮೂವಿ ಇದೆ ಅಲ್ಲ, ಈಗ ಯಾವ್ದು ಹಾಡ್ಬೇಕು ಅಂತ? ಯಾವ್ದು ಹಾಡ್ಬೇಕು ನಿಮಗೆ? ಯಾವ್ದಾಗ್ಬೋದು? ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಗಂಧರ್ವ ರಾಜ್ಕುಮಾರ್. ಖಂಡಿತ ಹಾಡುವ. ಎಲ್ಲಿಂದ ಅಂತ ಗೊತ್ತಾಗ್ಲಿಲ್ಲ. ನೀವು ಎಲ್ಲಿಂದ ಕರೆ ಮಾಡಿದ್ದು? ಓಕೆ, ಎಸ್, ಖಂಡಿತ ಸರ್. ಇನ್ನು ಖಂಡಿತ ಅವರು ಹೇಳಿದ್ದನ್ನೊಂದು ಪ್ರಯತ್ನ ಮಾಡಬಹುದು ಅಂತ ಅಂದುಕೊಂಡು. ಎಸ್ ಸರ್, ಒಂದು ಹಾಡು ಕೇಳುದಾದ್ರೆ ಯಾವುದನ್ನ ಕೇಳ್ಬೋದು? ರಾಜ್ಕುಮಾರ್ ಜೊತೆಗೆ ರಾಜ್ಕುಮಾರ್ ಹೇಳ್ತೀರಾ? ಖಂಡಿತ. ಓಕೆ, ಎಸ್, ಖಂಡಿತ ಸರ್. ಸ್ವಲ್ಪ ಟೆಕ್ನಿಕಲ್ ಎಸ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ ಸರ್. ನಮಸ್ತೆ. ನಮಸ್ತೆ, ಹೇಳಿ. ನಾ ದಿನೇಶ್ ಅಂತ ಬೆಟ್ಟಂಗಡಿಯಿಂದ ಮಾತಾಡುದು. ಹೇಳಿ ದಿನೇಶ್ ಅಣ್ಣ. ಕೃಷ್ಣರಾಜ್ ಇದ್ದಾರೆ ಅವ್ರದ್ದು? ಹೌದು, ಇದ್ದಾರೆ, ಮಾತನಾಡಿ. ಇದ್ದೇನೆ ಸರ್, ಇದ್ದೇನೆ ಪಕ್ಕದಲ್ಲಿ ಆರಾಮವಾಗಿ ಕೂತು ನಿಮ್ಮ ಮಾತನ್ನು ಕೇಳ್ತಾ ಇದ್ದೀನಿ. ನಮಸ್ತೆ, ಹೇಳಿ ದಿನೇಶ್ ಅಣ್ಣ. ಹೌದು, ನಂದು ಪರಿಚಯ ಉಂಟಲ್ಲ ಈಗ. ದಿನೇಶ್ ಅಣ್ಣ ಒಂದು ಪರಿಚಯ ಉಂಟು. ಬೆಟ್ಟಂಪಡಿ ದಿನೇಶ್ ಅಣ್ಣ ಅಲ್ಲ?
ಹೌದೌದೌದು ಯಾಕೆ ನೆನಪಿಲ್ಲ ಅಂತ ಖಂಡಿತವಾಗಿಯೂ ನೆನಪಿದೆ. ನಮ್ಮ ವೆಲ್ವಿಷರ್ ಕೂಡ ಮತ್ತೆ ನಮಗೆ ಕಾರ್ಯಕ್ರಮ ಎಲ್ಲ ಕೊಟ್ಟು ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನ ಬೆಳೆಸಿದವರು ಸರ್, ಅವ್ರನ್ನ ಮರೆಯುವಾಗಿಲ್ಲ. ಹೇಳಿದ್ರೆ ನೀವು ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮನೆಯಲ್ಲಿ ಹೇಗಿದ್ದಾರೆ? ಚೆನ್ನಾಗಿದ್ದೇವೆ. ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೇವೆ ಡೈಲಿ. ಸಂತೋಷ. ನೋಡ್ತಾ ಇರಿ, ಮತ್ತೆ ಅದನ್ನು ಫಾರ್ವರ್ಡ್ ಮಾಡಿ, ಇತರರು ನೋಡುವ ಹಾಗೆ ಮಾಡಿ, ನಮ್ಮಂತ ಕಲಾವಿದರನ್ನು ಬೆಳೆಸಿ. ಎಷ್ಟೋ ಜನ ಕಲಾವಿದರು ಈಗ ಮನೆಯಲ್ಲಿ ಕೂತಿದ್ದಾರೆ, ಕೆಲವರಿಗೆ ಅವಕಾಶ ಸಿಗುತ್ತೆ, ಕೆಲವರಿಗೆ ಅವಕಾಶ ಸಿಗೋದಿಲ್ಲ. ಯಾರು ಬೇಸರ ಪಟ್ಟುಕೊಳ್ಳೋದು ನನ್ನ ಕಾರ್ಯಕ್ರಮ ನೋಡ್ತಿರುವಂತ ಸಂತೋಷ ಸರ್. ಅತಿರಥ ಮಹಾರಥ ಕಲಾವಿದರು ಇದ್ದಾರೆ, ಅದು ಪುತ್ತೂರಲ್ಲಿ ಅದ್ಭುತವಾದ ಕಲಾವಿದರು ಇದ್ದಾರೆ. ಈ ಮಧ್ಯೆ ನನಗೊಂದು ಅವಕಾಶ ಸಿಕ್ಕಿದೆ. ಒಂದು ಹಾಡು ಎಸ್, ನಮ್ಮ ಮಿತ್ರರು ಈಗಾಗಲೇ ರಾಜ್ಕುಮಾರ್ ಗೀತೆಯನ್ನು ಕೇಳಿರೋದ್ರಿಂದ ಆ ಗೀತೆನೇ ಹಾಡೋಣ. ಶ್ರೀರಾಮಚಂದ್ರ ಚಿತ್ರದಿಂದ ಎಸ್, ನೋಡೋಣ, ಖಂಡಿತ ಪ್ರಯತ್ನ ಪಡುವ. ಆಯ್ತಾಯ್ತು, ಖಂಡಿತ ಹಾಡೋಣ ಆಯ್ತಾ. ಓಕೆ, ಧನ್ಯವಾದ ಆಯ್ತಾ ಕಾಲ್ ಮಾಡಿದ್ದಕ್ಕೆ. ಎಸ್ ಎಸ್, ಖಂಡಿತ ನಾವು ರಾಜ್ಕುಮಾರ್ ಅವರ ಒಂದು ಏನು ಹಾಡನ್ನು ಕೇಳುದಾದ್ರೆ ಎಸ್ ಕೇಳುವಲ್ಲ? ಎಸ್, ಖಂಡಿತ ಕೇಳುವ ಸರ್. ಓಕೆ, 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 ಎಲ್ಲೆಲ್ಲಿ ಹಾಡ್ತೀರಾ? ಓಕೆ, ಹಾಡಿ. ಒಂದು ಯುಗಳ ಹಾಡೋಣ ಸರ್. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕೆಂಪು ತಾವರೆ ಆ ನೀರಿಗಾದರೆ, ಈ ಹೊನ್ನ ತಾವರೆ ನನ್ನ ಆಸರೆ.
ನದಿಯಲ್ಲಿ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳಲಿ ವಿರಹದ ನೋವ ಮರೆಯಲಿ ಜೀವ ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಹಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಎಸ್ ಸರ್, ಖಂಡಿತ ಒಂದು ಸುಂದರವಾದ ಪ್ರಸ್ತುತಿಯನ್ನು ನಾವು ಕೇಳಿದ್ವಿ. ಇನ್ನು ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಮಾತನಾಡಬೇಕು. ಒಂದಷ್ಟು ಕರೆಗಳನ್ನು, ಸಾಧ್ಯವಾದಷ್ಟು ಕರೆಗಳು ನಿರಂತರವಾಗಿ ಬರ್ತಾ ಇದೆ. ಸಾಧ್ಯವಾದಷ್ಟು ಕರೆಗಳನ್ನು ನಾವು ಸ್ವೀಕಾರ ಮಾಡ್ತೇವೆ ಮತ್ತು ಒಂದಷ್ಟು ಹಾಡುಗಳನ್ನು ಕೂಡ ಕೇಳಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವ ಹೊತ್ತು ಒಂದು ಸಣ್ಣ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಸ್ ಸರ್. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ಗಾಯತ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪುತ್ತೂರು, ಮಂಗಳಪದವು, ಪ್ರಧಾನ ಕಚೇರಿ, ಪಾಣಿಮಂಗಳೂರು. ಈಗ ಇನ್ನಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಆಕರ್ಷಕ ಬಡ್ಡಿ ದರದಲ್ಲಿ ಗ್ರಾಹಕ ಸ್ನೇಹಿ ವ್ಯವಹಾರ. ನಮ್ಮಲ್ಲಿದೆ ಸೇಫ್ ಲಾಕರ್ ವ್ಯವಸ್ಥೆ. ಅಧ್ಯಕ್ಷರು ಶ್ರೀ ಅಡ್ಯಯಿ ವಿಷ್ಣು ಭಟ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶರಾವತಿ ರವಿನಾರಾಯಣ್, ನಿರ್ದೇಶಕರು, ಸಲಹಾ ಸಮಿತಿಯ ಸಂಚಾಲಕರು. 9844193255. 1ನೇ ಮಹಡಿ, ಮುಳಿಯಾ ನೆಸ್ಟ್ ವಾಣಿಜ್ಯ ಸಂಕೀರ್ಣ, ಪುತ್ತೂರು, ದಕ್ಷಿಣ ಕನ್ನಡ. 574201 08251231305. ಎಸ್ ವೀಕ್ಷಕರ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಹೋಗೋದಕ್ಕೆ ಮೊದಲೇ ನಮ್ಮ ಜೊತೆ 2 ಜನ ಅತಿಥಿಗಳಿದ್ದಾರೆ. ನಾವು ಮಾತನಾಡ್ತಾ ಇದ್ವಿ, ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಎಸ್ ಸರ್, ವಿರಾಮದ ಬಳಿಕ ಒಬ್ರು ಕಾಲರ್ ಇದ್ದಾರೆ, ಒಂದು ಕರೆ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಸರ್, ನಾನು ಈಗ ಕಾಲ್ ಮಾಡಿದ್ದೆ ಸರ್. ನನ್ನ ಒಂದು ರಿಕ್ವೆಸ್ಟ್ ಒಂದು ಹಾಡಿದ್ರೆ ಅದು ಬಹಳ ಒಳ್ಳೇದಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ರಾಜ್ಕುಮಾರ್ ಸರ್ ಈಗ ಅಷ್ಟೇ ಹಾಡಿದ್ದು, ಬಹಳ ಒಳ್ಳೆ ಆಗಿದೆ. ನಿಮ್ಮ ಪ್ರೀತಿ ಇರ್ಲಿ ಹೀಗೆ ನಮ್ಮ ಮೇಲೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಧನ್ಯವಾದ. ಎಸ್, ಇದರ ಜೊತೆಗೆ ಕೃಷ್ಣರಾಜ್ ಅವರೇ, ಒಂದು ಹಾಡು ಮತ್ತೆ ಕೇಳುವುದಾದ್ರೆ, ಯಾಕೆಂದ್ರೆ ನಮಗೆ ಒಂದಷ್ಟು ಗಾಯಕರನ್ನ ಕೂತ್ಕೊಳಿಸಿದಾಗ ಮಾತನಾಡೋದಕ್ಕಿಂತ ಒಂದಷ್ಟು ಹಾಡಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರೆ ಒಳ್ಳೇದು ಅಂತ ಹೇಳುವಂತ. ಎಸ್ ಎಸ್, ನೀವು ಟ್ರ್ಯಾಕ್ ರೆಡಿ ಮಾಡ್ತಾ ಇರೋ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಹೇಳಿ. ಚಂದ್ರಶೇಖರ್ ಭಟ್ ಅಂತ ಮಠದಡ್ಕದಿಂದ. ಎಲ್ಲಿಂದ ಸರ್? ಮಠದಡ್ಕ, ಪುತ್ತೂರು. ಹೇಳಿ ಹೇಳಿ ಸರ್. ಕೃಷ್ಣರಾಜ್ ಅವರ ಹತ್ರ ಮಾತಾಡ್ಲಿಕ್ಕೆ. ಹೇಳಿ, ಮಾತನಾಡಿ ಸರ್, ಇದ್ದಾರೆ, ಮಾತನಾಡಿ. ಕೃಷ್ಣರಾಜ್ ಸರ್, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಬಹಳ ಖುಷಿ ಆಯ್ತು ನಿಮ್ಮ ಊರಿಗೆ ಕರೆಸಿದ್ದಾರೆ ನೋಡಿ. ಮತ್ತೆ ನೀವು ಇಲ್ಲಿಂದ, ನಿಮ್ಮ ಊರಿಂದ ಕಾಲ್ ಬರ್ತಾ ಇರೋದು ನಮಗೆ ಸಂತೋಷ. ಚಂದ್ರಶೇಖರ್ ಭಟ್ ಅವರು ನಮಗೆ ಕಾಲ್ ಮಾಡ್ತಾ ಇರುವಂತದ್ದು, ನಮ್ಮ ವೆಲ್ವಿಷರ್ ಸರ್ ಅವರು. ಎಂತ ಹೇಳೋದು, ಅವರ ಮಿಸಸ್ ಅವರು. ಎಸ್ ಸರ್, ಹೇಳಿ.
ನೀವು ಬಂದದ್ದು ಭಾರಿ ಖುಷಿ ಆಯ್ತು, ಹಾಡುಗಳೆಲ್ಲ ಚೆನ್ನಾಗಿ ಬರ್ತಾ ಉಂಟು. ನಿಮ್ಮ ಕರೆ ಬಂದ್ರೆ ನಮಗೆ ಖುಷಿ ಆಯ್ತು ಸರ್. ಹೌದು, ಒಳ್ಳೆದಾಗಿ ಹಾಡ್ತಾ ಇದ್ದೀರಿ ಸರ್, ಕೇಳಲಿಕ್ಕೆ ತುಂಬಾ ಇಂಪಾಗಿ ಬರ್ತಾ ಇದೆ ಹಾಡು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೈವ್ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ, ಇವತ್ತು ಇಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮನೆಯಲ್ಲೆಲ್ಲ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ. ನೋಡ್ತಾ ಇದ್ದೇವೆ ಸರ್, ಫೇಸ್ಬುಕ್ ಅಲ್ಲೂ ನೋಡ್ತಾ ಇದ್ದೇವೆ, ಲೈವ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ರೆಗ್ಯುಲರ್ ಆಗಿ ಹಾಡ್ತಾ ಇದ್ದೀರಲ್ವಾ? ಹೌದು ಸರ್, ಹೌದು. ತುಂಬಾ ಒಳ್ಳೆದಾಗಿ ಬರ್ತಾ ಇದೆ. ಇವತ್ತು ಬರ್ಬೇಕಾಗಿತ್ತು, ಆದ್ರೆ ಶಾಂತ್ ಸರ್ ಅವ್ರು ನಮ್ಮ ಮನೆಯಲ್ಲಿ ಬಂದು ಕುತ್ಕೊಳ್ಳೋದು ಮಾಡಿದ್ದಾರೆ ನೋಡಿ. ದೊಡ್ಡ ಕಲಾವಿದರಾಗಿ ಬೆಳೀರಿ ಸರ್, ಇನ್ನೂ ದೊಡ್ಡ ಕಲಾವಿದರಾಗಬೇಕು. ಆಶೀರ್ವಾದಗಳು ನಿಮಗೆ. ಓಕೆ, ಧನ್ಯವಾದಗಳು ಸರ್. ಈಗ ಒಂದು ಹಾಡು ಹಾಡ್ತಾರೆ ಸರ್, ಕೇಳಿ. ಎಸ್, ಹಾಗೆ ಸರ್, ಒಂದು ಹಾಡು. ನಾನು ಕೊರಗಜ್ಜನ ಸಾಂಗ್ಸ್. ಓಕೆ, ಎಸ್. ಯಾಕೆಂತ ಕೇಳಿದ್ರೆ ತುಳುನಾಡಿನಲ್ಲಿ ಕೊರಗಜ್ಜನಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಸೊ ಯಾಕೆಂತ ಕೇಳಿದ್ರೆ ನಂಬಿದ ಒಂದು ರೀತಿಯಲ್ಲಿ ನಾವು ಕ್ಷಿಪ್ರ ಪ್ರಸಾದಿತ ನಾವು ಕೊರಗಜ್ಜನನ್ನ ಈಗ ನೋಡಬಹುದು. ಖಂಡಿತ ಸರ್. ಿ
ಖಂಡಿತ ಒಂದು ಸುಂದರವಾದಂತಹ ಪ್ರಸ್ತುತಿ ಅಂತ ನಾನು ಅಂದುಕೊಳ್ತಾ. ತುಂಬಾ ಇಷ್ಟವಾದ ಹಾಡು ಕೂಡ ನಂಗೆ. ನಮ್ಮ ಎಸ್, ಒಬ್ರು ಕಾಲರ್ ಇದ್ದಾರೆ, ಒಂದು ಕರೆ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ನಮಸ್ತೆ, ಮಾತನಾಡಿ. ನಮಸ್ತೆ, ಮಾತನಾಡಿ. ಹಾ ನಮಸ್ತೆ, ಹೇಳಿ, ಮಾತನಾಡಿ. ನಾನು ಶರತ್ ಅಂತ ಮಾತಾಡೋದು. ಹೇಳಿ ಶರತ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು US ಇಂದ ಕರೆ ಮಾಡ್ತಾ ಇದ್ದೇನೆ ಸರ್. ಹೇಳಿ, ಏನ್ ಕೇಳಬೇಕಿತ್ತು? ಇಲ್ಲ, ನಮ್ಮ ರಾಜ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಹೇಳಿ, ಬಿದ್ದಾರೆ, ಮಾತನಾಡಿ. ನಮಸ್ತೆ ನಮಸ್ತೆ ಶರತ್ ಅವರೇ, ಇದು ಶರತ್ ಅಣ್ಣ US ಇಂದ. ರಾಜ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ಶರತ್ ಎಲ್ಲಿಂದ? ಶರತ್ ನೋಡ್ತಾ ಇದ್ದೇನೆ, ಸ್ವಲ್ಪ ಟೈಮ್ ಇದು ಕಾನ್ಫ್ಲಿಕ್ಟ್ ಆಗ್ತಾ ಉಂಟು ನಮಗೆ. ಇಲ್ಲಿ ಬೆಳಿಗ್ಗೆ ಅಲ್ವಾ, ನೀವು ಅಲ್ಲಿ ಲೈವ್ ಬರುವಾಗ ನಮಗೆ ಇಲ್ಲಿ ಕೆಲಸ ಶುರುವಾಗಿರ್ತದೆ. ನಮ್ಮ ಕಾರ್ಯಕ್ರಮ ಮತ್ತೆ ನಾಳೆ ಅದು ಫೇಸ್ಬುಕ್ ಅಲ್ಲಿ ಇರುತ್ತೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ. ವೀಕ್ಷಣೆ ಮಾಡಿ ಅಲ್ಲಿ ಒಳ್ಳೆ ಕಮೆಂಟ್ಸ್ ಅನ್ನ ಹಾಕಿ ನಮಗೊಂದು ಧೈರ್ಯವನ್ನು ತುಂಬಿ ಅಂತ. US ಇಂದ ಶರತ್ ಅವರು ಕೂಡ ಹಾಗೆ ನಮ್ಮ ಫ್ರೆಂಡ್ ಮತ್ತು ವೆಲ್ವಿಷರ್ ಕೂಡ. ಥ್ಯಾಂಕ್ ಯು ಸರ್, ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಈಗ ಕೋವಿಡ್ನ ಈ ಸಂದರ್ಭದಲ್ಲಿ ಕಲಾವಿದರು ಅನೇಕ ಜನ ಇದ್ದಾರೆ, ಅಪ್ಕಮಿಂಗ್ಸ್ ಇದ್ದಾರೆ. ಸೊ ನಾವು ದೊಡ್ಡ ಸಿಂಗರ್ಸ್ ಆಗಬೇಕು ಅಂತ ಹೇಳುವಂತ ಸಾಕಷ್ಟು ಏನೋ ಒಂದು ಆಸೆಯನ್ನ ಹೊತ್ತುಕೊಂಡಿರುವಂತವರೆಲ್ಲ ಇದ್ದಾರೆ. ಸೊ ಅಂತವರೆಲ್ಲ ಒಂದು ಕಡೆ ಧೃತಿಗೆಡುವಂತ ಪರಿಸ್ಥಿತಿಯನ್ನ ಕಾಣ್ತಾ ಇದ್ದೇವೆ. ಸೊ ಅಂತವರಿಗೆ ಏನ್ ಮಾಡ್ಬೋದು ಅವರು ಈ ಲಾಕ್ಡೌನ್ ಅಲ್ಲಿ? ಹೇಗೆ ತಮ್ಮ ಕಲೆಯನ್ನ ಇಂಪ್ರೂವೈಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ನಾವು ಹೇಳಲಿಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಸೋಷಿಯಲ್ ಮೀಡಿಯಾ ಅದರ ಜೊತೆಗೆ ಬೇರೆ ಬೇರೆ ಇದು ಕಾಂಪಿಟೇಷನ್ಗಳೆಲ್ಲ ನಡೆಸ್ತಾ ಇದ್ದಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆ ಈಗ ನೀವು ಹೇಳಿದಾಗೆ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿ ಎಷ್ಟೋ ಜನ ಹೌದು ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಒಳ್ಳೆ ಪಬ್ಲಿಸಿಟಿಯನ್ನು ಕೂಡ ತಗೊಳ್ತಾ ಇದ್ದಾರೆ. ಈಗ ಒಂದು ಒಳ್ಳೆ ಟೈಮ್ ಸರ್, ಕುತ್ಕೊಂಡು ಏನೇನು ರಿಹರ್ಸಲ್ಸ್ ಮಾಡ್ಲಿಕ್ಕಿದೆ ಅದೆಲ್ಲ ಒಂದು ಮಾಡ್ಕೊಳ್ಳಿ. ಒಂದು ಭರವಸೆ ಇದೆ ನಮಗೆ, ಮುಂದೆ ದಿನ ಇದೇ ತರ ಇರಲ್ಲ, ಓಪನ್ ಆಗತ್ತೆ ಅಂತ. ಆವಾಗ ಪ್ಲಾಟ್ಫಾರ್ಮ್ ನೋಡುವ, ಒಳ್ಳೊಳ್ಳೆ ವೇದಿಕೆಗಳನ್ನ ನೋಡುವ. ಬಟ್ ಇವಾಗ ಹಾಡಿದ್ದನ್ನ ವ್ಯೂಸ್ ಬಂತು, ಸೂಪರ್ ಬಂತು ಅಂತ ಹೇಳಿ ಕೂತ್ಕೊಳ್ಳೋದು ಬೇಡ, ಸ್ವಲ್ಪ ಅಧ್ಯಯನಶೀಲತರ. ಖಂಡಿತ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ತುಂಬಾ ಅಬ್ಸರ್ವ್ ಮಾಡ್ತೇನೆ, ಚಿಕ್ಕ ಚಿಕ್ಕ ಮಕ್ಕಳು ಹಾಡೋದು, ಅಲ್ಲಿ ಒಂದು 10-50 ಕಮೆಂಟ್ ಸೂಪರ್ ಅಂತ ಬಂದ ಹಾಗೆ, ಎಸ್ ಯಾನಿತ್ತು ಸೂಪರ್ ಬನ್ಪೆ ತಪ್ಪಲ್ಲ. ಅದು ಯೂಶಲಿ ಆ ಮೆಂಟಾಲಿಟಿ ಅದು ಬರುವಂತ ಸರ್ವೇ ಸಾಮಾನ್ಯ. ಅದು ಸೂಪರ್ ಅನ್ನುವಂಥದ್ದು ಹೇಗೆ ತಗೊಳ್ಬೇಕು ಅಂತ ಹೇಳಿದ್ರೆ, ನನ್ನ ಜೊತೆ ಯಾರೋ ಇದ್ದಾರೆ ಪ್ರೋತ್ಸಾಹ ಕೊಡುವವ, ನೀನ್ ಮುಂದೆ ಹೋಗ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಸಕ್ಸಸ್ ಸಿಗತ್ತೆ ಸರ್. ಓಕೆ ಎಸ್, ಖಂಡಿತ ನೀವು ಹೇಳ್ತಾ ಇರುವ ಸ್ವಲ್ಪ ಅಧ್ಯಯನಶೀಲರಾಗಿ ಸ್ವಲ್ಪ ನಾವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಈಗ ನಾವು ಮಾಡಿರುವ ಪ್ರಾಕ್ಟೀಸ್ ಮುಂದೊಂದು ದಿನ ನಮಗೆ ಅದು ವೇದಿಕೆ ಸಿಕ್ಕಿದಾಗ ನಮ್ಮನ್ನ ಶೈನ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ನಿಧಾನವಾದ್ರೂ ಪ್ರಥಮ ಲಾಕ್ಡೌನ್ ಅಲ್ಲಿ ಕೆಲವರೆಲ್ಲ ಹಾಗೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಓಪನ್ ಆಗುವಾಗ ಸುಮಾರು ಜನ ಚೆನ್ನಾಗಿ ಹೊಸೊಬ್ರು ಬಂದಿದ್ದಾರೆ ಫೀಲ್ಡ್ಗೆ. ಈಗ ಮತ್ತೆ 2ನೇ ಲಾಕ್ಡೌನ್ ಅಲ್ಲಿ ಇನ್ನಷ್ಟು ಅಧ್ಯಯನ ಮಾಡಿಕೊಂಡು ಇನ್ನು ಚೆನ್ನಾಗಿ ಬರಬೇಕು ಆಗಬೇಕು ಅನ್ನುವಂಥದ್ದು. ಎಸ್ ಸರ್, ಇನ್ನೊಂದು ಹಾಡನ್ನ ಕೇಳುವುದಾದ್ರೆ ಸರ್ ಯಾವ್ದನ್ನ ಕೇಳಬಹುದು ನಾವು? ಸೆಲೆಕ್ಟ್ ಮಾಡ್ಕೊಂಡು. ಎಸ್, ಖಂಡಿತ ಅವರು ಹಾಡು ಸೆಲೆಕ್ಟ್ ಮಾಡ್ತಾ ಇರ್ಲಿ ಮಧ್ಯದಲ್ಲಿ ಸರ್. ಈಗ ನಾವು ನೋಡ್ತಾ ಇದ್ದೇವೆ, ವಿಶೇಷವಾಗಿ ವಿದ್ಯಾರ್ಥಿಗಳ ಬದುಕನ್ನ ನಾವು ನೋಡ್ತಾ ಇದ್ದೇವೆ. ಸೊ ವಿದ್ಯಾರ್ಥಿಗಳ ಬದುಕನ್ನ ನೋಡುವಾಗ ತುಂಬಾ ನನಗೆ ಅನಿಸುವಂತದ್ದು, ನಾವು ಯಾರ್ಯಾರನ್ನೋ ಸಂತ್ರಸ್ತರು ಅಂತ ನೋಡ್ತೇವೆ, ಯಾರ್ಯಾರು ಸಂಕಷ್ಟಕ್ಕೊಳಗಾಗಿದ್ದೇವೆ ಅಂತ ನಾವು ಮಾತನಾಡ್ತೇವೆ. ಖಂಡಿತ ಹೊಟ್ಟೆಗಿಲ್ಲದವನನ್ನು ಬಿಟ್ರೆ ಮತ್ತಿನ ಸಂತ್ರಸ್ತರು ಯಾರು ಕೇಳಿದ್ರೆ ವಿದ್ಯಾರ್ಥಿಗಳು ಅಂತ ನನಗೆ ಅನಿಸುವಂತದ್ದು ಸರ್. ಒಬ್ಬ ಶಿಕ್ಷಕನಾಗಿ ಏನ್ ಹೇಳ್ತೀವಿ ಅಂತ? ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಒಂದ್ ಕಡೆಯಿಂದ ಸರ್ಕಾರದಿಂದ ಬರುವಂತ ರೂಲ್ಸ್ಗಳು ಏನು ಪ್ರಸ್ತುತ ಕೋವಿಡ್ಗಳ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಅವರು ಅನೌನ್ಸ್ ಮಾಡ್ತಾ ಇರುವಂತದ್ದು. ಇಲ್ಲಿ ಏನಾಗ್ತಿದೆ, ಮಕ್ಕಳಿಗೆ ಈಗ ನಮ್ಗೆ ಆನ್ಲೈನ್ ಕ್ಲಾಸಸ್ ಅಂತ ನಾವು ಕೂತ್ಕೊಳ್ತಾ ಇದ್ದೇವೆ, ಆದ್ರೆ ಅಲ್ಲಿ ಏನಾಗಿದೆ, ನೆಟ್ವರ್ಕ್ ಸಮಸ್ಯೆಗಳು, ಹಲವು ಸಮಸ್ಯೆಗಳಿದೆ. ಮೊಬೈಲ್ ಇರ್ಲಿಕ್ಕಿಲ್ಲ, ನೆಟ್ವರ್ಕ್ ಇರೋದಿಲ್ಲ, ಈ ತರದೆಲ್ಲ ಸಮಸ್ಯೆಗಳಿಂದ ಅವರಿಗೆ ಏನು ಅಂತ ಹೇಳುದು, ಅವರ ಒಂದು ಮುಂದಿನ ಒಂದು ಇದು ಏನಾಗ್ಬೋದು ನಮಗೆ ಒಂಥರ ಭಯ ಕಾಣಿಸ್ತಾ ಇದೆ. ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಎಲ್ಲವನ್ನ ನಾವು ತರಗತಿ, ಎಸ್ಪೆಷಲಿ ನಾವು ಹೇಳಿದ್ರೆ ಸಾಧ್ಯವಾದಷ್ಟು ನಾವು ಬ್ಯಾಕ್ ಟು ಬ್ಯಾಕ್ ಅವರಿಗೆ ಸಪೋರ್ಟ್ ಮಾಡಿ ನಾವು ಕ್ಲಾಸಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ.
ಆದ್ರೂ ಕೂಡ ಕೆಲವೊಮ್ಮೆ ಅದು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನೋ ಒಂದು ಹಲವಾರು ಸಂಸ್ಥೆಗಳಿಂದ ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಈಗ ಏನು ಅಂತ ಹೇಳಿದ್ರೆ ಅವರೊಂದು ಸ್ಟಿಕ್ ಆನ್ ಆಗಬೇಕು. ಆನ್ಲೈನ್ ಕ್ಲಾಸಸ್ ಇದೆ ಈಗ, ಅದಕ್ಕೆ ನಾನು ನನ್ನ ಶ್ರಮ ಒಂದು ಸ್ವಲ್ಪ ಜಾಸ್ತಿಯಾಗಿ ಹಾಕಿ ನಾನು ರೆಡಿ ಆಗಲೇಬೇಕು. ಓಪನ್ ಆದಾಗ ಓಪನ್ ಆಯ್ತು, ಅದು ಇಟ್ಸ್ ಓಕೆ. ಬಟ್ ಓಪನ್ ಆಗದಿದ್ರೆ ಆ ಟೈಮ್ ವರೆಗೆ ನನ್ನ ಎಜುಕೇಶನ್ ನಾನು ಮಾಡಿಕೊಳ್ಳಲೇಬೇಕು ಅನ್ನುವಂಥ ದೃಢ ನಿರ್ಧಾರವನ್ನು ನಾವು ಕೈಗೊಂಡು, ನೆಟ್ವರ್ಕ್ ಇಲ್ಲ, ಸಣ್ಣ ಸಣ್ಣ ಇಶ್ಯೂಸ್ ಇಟ್ಕೊಂಡು ಬರಬಾರದು, ಅದನ್ನು ಮಾಡಲೇಬೇಕು. ಸ್ವ ಅಧ್ಯಯನ ಆದ್ರೂ ಮಾಡಲೇಬೇಕು ಅನ್ನುವಂಥದ್ದು. ಎಸ್ ಸರ್, ಖಂಡಿತ. ನಾವು ಹಾಡಿಗೆ ಹೋಗುವಲ್ಲ ಸರ್? ಎಸ್ ಸರ್, ಎಸ್. ಓಕೆ. ರವಿಚಂದ್ರನ್ ಅಭಿನಯದ ಒಂದು ಗೀತೆ. ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚಿನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚಿನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಬಣ್ಣಗಳ ಕಾಮನವೆಲ್ಲೂ ನಮ್ಮದೇನೆ ಪ್ರೇಮ ತೋಟ ಮಾಡುವ. ಅಲ್ಲೊಂದು ಪ್ರೇಮದ ಗೂಡನ್ನು ಕಟ್ಟುವ, ಈ ನಮ್ಮ ಪ್ರೇಮ ರಾಗ ಹಾಡುವ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಕೇಳೆ ಸಿಂಗಾರಿ ಹೂವಲ್ಲಿ ತುಂಬಿ ಸೇರಿಕೊಳ್ಳೋ ಹೊತ್ತು ಇದು. ಕೇಳೆ ಬಂಗಾರಿ ಪ್ರೇಮಿಗಳೆಲ್ಲ ನೀಡಿಕೊಳ್ಳೋ ಹೊತ್ತು ಇದು. ನನ್ನ ನಿನ್ನ ಸ್ನೇಹ ಬಂಧನವಿದು, ಮರೆಯಲಾಗದು, ಅಳಿಸಲಾಗದೆಂದಿಗೂ. ಕೇಳನ್ನ ಗೆಳತಿ ಇನ್ನೊಂದು ಸರತಿ, ಜನ್ಮವನೆತ್ತಿದರು ನಾವೊಂದೇ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚಿನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು.
ಬಹಳ ಒಂದು ಒಳ್ಳೆಯ ಪ್ರಸ್ತುತಿಯನ್ನು ನಾವು ಕೇಳಿದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನಾವು ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇದ್ರೆ ಅನೇಕ ಕಮೆಂಟ್ಗಳು ಬರ್ತಾ ಇದೆ. ಒಂದಷ್ಟು ಜನಪದ ಗೀತೆಯನ್ನು ಹಾಡಬಹುದಾ ಒಂದಷ್ಟು ರಿಕ್ವೆಸ್ಟ್ಗಳು. ಖಂಡಿತ, ಯಾಕೆ ಅಂತ ಕೇಳಿದ್ರೆ ನಾವು ಕಾರ್ಯಕ್ರಮವನ್ನು ಸಹ ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಸ್ತಾ ಇದ್ದೇವೆ. ಪ್ರಾಯಶಃ ಕೊನೆಯ ಗೀತೆ ಅದೇ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಎಸ್, ಈ ಮಧ್ಯೆ ಎಲ್ಲೊಬ್ರು ಕಾಲರ್ ಇದ್ದಾರೆ, ಒಂದು ಕರೆ ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ. ಅಣ್ಣ, ನೀವು ಟಿವಿಯಲ್ಲಿ ಅಥವಾ ಮೊಬೈಲ್ ಎಲ್ಲ ನೋಡ್ತಿದ್ರೆ ಅದ್ರ ವಾಲ್ಯೂಮ್ ಅನ್ನೊಂದು ಮ್ಯೂಟ್ ಮಾಡಿ ಮಾತನಾಡಿ ಸರ್, ಹೇಳಿ. ಸರ್, ನನಗೆ ರಾಜೇ ಅವರಲ್ಲಿ ಒಂದು ಮಾತಾಡ್ಲಿಕ್ಕಿದ್ದಲ್ಲ ಸರ್. ನಮಸ್ತೆ, ನಿಮ್ಮ ವಾಯ್ಸ್ ನಾನು ಕಂಡು ಹುಡುಕಿದೆ. ನೀವು ಪ್ರಗತಿ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನ ಮಾಲಕರಲ್ವೇ ಮಿಸ್ಟರ್ ಶಾಫಿ ಅಣ್ಣ ಅವರು? ಶಾಫಿ ಅವರು ಈಗ ಕ್ಲಿಯರ್ ಆಗ್ತದಾ? ಸ್ಪಷ್ಟವಾಗಿದೆ ಶಾಫಿ ಅಣ್ಣ, ಹೇಳಿ. ಹೇಗ್ ಬರ್ತಾ ಉಂಟು ನಮ್ಮ ಕಾರ್ಯಕ್ರಮ? ಸರ್, ಈಗ ಕೇಳ್ತದಾ? ಕೇಳಿ, ಹೇಳಿ. ನೀವು ಏನು ಕೇಳಬೇಕು ಅದನ್ನು ಕೇಳಿ ಸರ್. ಸರ್, ನಮಸ್ತೆ ಸರ್, ನಿಮ್ಗೆ ಕಹಳೆ ನ್ಯೂಸ್ ಅವರಿಗೆ. ಓಕೆ, ನಮಸ್ತೆ ನಮಸ್ತೆ ಸರ್, ಹೇಳಿ ಸರ್. ಒಳ್ಳೆ ಕಲಾವಿದರನ್ನು ನೀವು ಕರೆಸಿದ್ದೀರಿ ಸರ್. ನಮ್ಮ ಬಹಳ ಆತ್ಮೀಯರು. ಓಕೆ, ಬಹಳ ಶ್ರಮಜೀವಿ ಇಬ್ರು. ಓಕೆ, ಒಳ್ಳೆ ಕಾರ್ಯಕ್ರಮ ಸರ್, ಒಳ್ಳೆದಾಗ್ತಾ ಉಂಟು. ಸ್ವಲ್ಪ ಜಾರಿಂಗ್ ಉಂಟು, ಸ್ವಲ್ಪ ಫೋನ್ಸ್ ಕಮ್ಮಿ ಮಾಡ್ಬಿಡಿ ಅಷ್ಟೇ, ಬಾಕಿ ಒಳ್ಳೆದಾಗ್ತಾ ಉಂಟು ಕಾರ್ಯಕ್ರಮ. ಓಕೆ ಓಕೆ ಓಕೆ, ನೀವು ಸೌಂಡ್ ಅವರಲ್ವಾ? ಅವರು ನೀವು ಸುರುವಿಗೆ ಕಾಲ್ ಮಾಡಬೇಕಿತ್ತು, ಪ್ರಯತ್ನ ಪಟ್ಟಿರ್ತಾರೆ. ಧನ್ಯವಾದಗಳು. ನೋಡಿ, ನಾವು ಬೆಳಿಲಿಕ್ಕೆ ಸಹಕಾರ ಕೊಟ್ಟವರು ತುಂಬಾ ಜನ ಇದ್ದಾರೆ ಸರ್. ಅದರಲ್ಲಿ ಈ ಸೌಂಡ್ ಸಿಸ್ಟಮ್ ಅವ್ರನ್ನ ನಾನು ನೆನಪಿಸಬೇಕಾಗುತ್ತೆ. ಸುಳ್ಳಿದಲ್ಲಿ ಅದ್ಭುತವಾದ ಸೌಂಡ್ ಸಿಸ್ಟಮ್ ಇದೆ, ಅವರ ಸಹಕಾರದಿಂದ ನಾವು ಬೆಳೆದಿದ್ದೇವೆ. ಹಾಗೇನೆ ಕೋ ಮ್ಯೂಸಿಷಿಯನ್ಸ್ ನೆನಪಿಸಬೇಕಾಗುತ್ತೆ. ನಮ್ಮನ್ನ ಸ್ಪಾನ್ಸರ್ ಮಾಡಿದ ಮಿತ್ರರು ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಕಾರ್ಯಕ್ರಮವನ್ನು ಮುಗಿಸುವಂತ ಕೆಲವೇ ನಿಮಿಷಗಳು ಇನ್ನು ಉಳಿದಿರುವ ಒಂದು 10 ನಿಮಿಷಗಳಿವೆ. ಸೊ ಅದಕ್ಕಿಂತ ಮೊದಲು ಒಂದು ಹಾಡನ್ನು ನಾವಂತೂ ಕೇಳಲೇಬೇಕು. ಸೊ ಕೊನೆಯದಾಗಿ ಹಾಡು ಇರ್ತದೆ. ಸೊ ಅದಕ್ಕಿಂತ ಮೊದಲು ಹೇಳಲೇಬೇಕು ಅನ್ನುವಂಥ ವಿಚಾರಗಳೇನಾದರಿದ್ರೆ ನೇರ ಪ್ರಸಾರದ ಮೂಲಕ ನಮ್ಮ ವೀಕ್ಷಕರಿಗೆ, ನಮ್ಮ ಜನತೆಗೆ ಸೊ ಏನು ಹೇಳ್ತೀರಿ ಸರ್? ನೋಡಿ, ನಮ್ಮ ಒಂದು ಅಪ್ಪ ಅಮ್ಮ ಆಶೀರ್ವಾದ ಮಾಡಿದ್ದಾರೆ, ನಾವು ಇಲ್ಲಿ ಬಂದು ಕೂತಿದ್ದೇವೆ. ಸಂತೋಷ ಅಂದ್ರೆ ಅವರು ಪುತ್ತೂರವರೇ, ಇಲ್ಲೇ ಕೊಡಿಮರದವರು. ಓಕೆ, ದೇವರ ಅನುಗ್ರಹದಿಂದ ಪುತ್ತೂರನ ಮಾಲಿಂಗೇಶ್ವರ, ನಮ್ಮ ಚೆನ್ನಕೇಶ್ವರನ ಆಶೀರ್ವಾದದಿಂದ ಜೋಡಿಗಳಾಗಿದ್ದೇವೆ. ಹಾಡುವಂಥದ್ದು ಒಂದು ಸೌಭಾಗ್ಯ ನಮಗೆ. ಹಾಡುವ ಸೌಭಾಗ್ಯ, ಅವರಿಗೆ ಗಂಡ ಹೆಂಡತಿ ಹಾಡುವನ್ನು ಕೇಳುವ ಸೌಭಾಗ್ಯ ವೀಕ್ಷಕ ಮಿತ್ರರು. ಹಾಗೆ ಆದ್ರೆ ಈ ಹಾಡಬೇಕಿದ್ರೆ ಸಹಕಾರ ಕೊಡುವವರು ಬೇಕಲ್ಲ ಸರ್. ಅದು ಮ್ಯೂಸಿಷಿಯನ್ಸ್ ಆಗಿರ್ಲಿ ಅಥವಾ ನಮ್ಮನ್ನ ಪೋಷಿಸುವಂತಹ ಸ್ಪಾನ್ಸರ್ಸ್ ಆಗಿರ್ಲಿ, ಎಲ್ಲರ ಒಂದು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದ್ರಲ್ಲಿ ಇನ್ಕ್ಲೂಡಿಂಗ್ ಹಾಡನ್ನು ಬರೆದವರು, ಮ್ಯೂಸಿಷಿಯನ್ಸ್ ಎಲ್ಲರೂ ಇದ್ರೆ ಮಾತ್ರ ನಾವು. ಸೊ ಇದೊಂದು ಇಂಟರ್ಲಿಂಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಪ್ರತಿಯೊಂದು ಬಾಂಡಿಂಗ್ ಸಹಕಾರ ಖಂಡಿತ ಅವರೆಲ್ಲರ ಸಹಕಾರದಿಂದ ಇವತ್ತು ನಾವಿಲ್ಲಿ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮ ಕಡೆಯಿಂದ ಶಬಾಷನ್ನ ಗಿಟ್ಟಿಸ್ಕೊಳ್ತಾ ಇದ್ದೇವೆ, ಅದೆಲ್ಲ ಅವರೆಲ್ಲರ ಪ್ರತಿಫಲ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಎಷ್ಟೋ ಜನ ವೀಕ್ಷಕ ಮಿತ್ರರು, ಅದರಲ್ಲಿ ಕಲಾವಿದರು ಮನೆಯಲ್ಲಿ ಕೂತಿರ್ಬೋದು, ಅವಕಾಶ ಸಿಕ್ಕಿರ್ಬೋದು, ಸಿಕ್ಕದೇ ಇರಬಹುದು. ನಮ್ಮನ್ನ ಮಾಲಿಂಗೇಶ್ವರ ಇವತ್ತು ಕರೆಸಿ ಇಲ್ಲಿ ಕೂತ್ಕೊಳ್ಸಿದ್ದಾನೆ ಅಂತ ಹೇಳ್ತೇನೆ ನಾನು. ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಅವಕಾಶಗಳು ಬರ್ಬೋದು. ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾ ಹೋಗಿ, ಅದು ಹೇಗಿರ್ಬೇಕು ಅಂತ ಹೇಳಿದ್ರೆ ಹಣ ಮತ್ತೆ ಹೆಸರಿನಿಂದ ಹೋಗಬಾರ್ದಂತೆ, ಕೆಲಸ ಮಾಡ್ಬೇಕಂತ ಅದು ಎರಡು ಬರುತ್ತೆ ಅಂತ ಹೇಳುವಂತ ಮಾತು ಕೇಳಿದೆ. ಸೊ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅದು ಇವತ್ತು ರಿಫ್ಲೆಕ್ಟ್ ಆಗ್ತಾ ಇದೆ, ಚಿಕ್ಕ ಚಿಕ್ಕದಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇದ್ರ ಹಿಂದೆ ತುಂಬಾ ಕಥೆಗಳಿದೆ, ಸುಮ್ಮನೆ ಅದು ಬಂದಿಲ್ಲ. ಹಾಗೆ ಪರಿಶ್ರಮ ಮತ್ತು ಪರಿಶ್ರಮ ಪಟ್ಟರೆ ಖಂಡಿತ ಪ್ರತಿಫಲ ಸಿಗ್ತದೆ. ಈ ಸಂದರ್ಭದಲ್ಲಿ ಮೇನ್ ಆಗಿ ನೆನಪಿಸ್ಕೊಳ್ಬೇಕು, ವಿಜಯ ಕರ್ನಾಟಕ ಪತ್ರಿಕೆಯವರು ನಮ್ಮನ್ನ ಒಂದು ಸ್ಪರ್ಧೆಯಿಂದ ವಿಕೆ ಜೋಡಿತಾರೆಯನ್ನಾಗಿಸಿರುವಂತದ್ದು ನಮ್ಮ ಒಂದು ಸೌಭಾಗ್ಯ. ಅದು ಕರ್ನಾಟಕ ಏನು ಕರ್ನಾಟಕದಲ್ಲಿ ನೀವು ಏನು ಟೈಟಲ್ ಅನ್ನ ವಿನ್ ಆಗ್ತೀವಿ. ಸೊ ಅದು 2021 ಇದೆ. ಹೌದು, ಮೊನ್ನೆ ಮಾರ್ಚ್ 6 ಗೆ ನಡೆದಿರುವಂತದ್ದು. 3 ಮಂತ್ಸ್ ಆಗ್ತಾ ಬಂತು. ಓಕೆ, ಖಂಡಿತ. ಅದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಏನ್ ಹೇಳ್ತೀರಿ ಮೇಡಮ್? ಅಷ್ಟೊತ್ತಿಗೆ ಸರ್ ಟ್ರ್ಯಾಕ್ ರೆಡಿ ಮಾಡ್ತಾ ಇರ್ತಾರೆ, ಏನ್ ಹೇಳ್ತೀರಿ ಮೇಡಮ್? ಎಲ್ಲ ವೀಕ್ಷಕರು ನೋಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು. ಸಿಂಗರ್ಸ್ ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸದಲ್ಲಿದ್ದವರು, ಕೆಲವರು ಮನೆಯಲ್ಲಿ ಕೂತಿದ್ದಾರೆ ಇಂಥ ಟೈಮಲ್ಲಿ, ಹೊರಗಡೆ ಮಿತ್ರರು, ಹೌದು ಎಲ್ಲರಿದ್ದಾರೆ. ಮತ್ತೆ ಕೆಲವರಿಗೆ ಜಾಬಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಕೆಲವರಿಗೆ ತುಂಬಾ ಕಷ್ಟ ಇದೆ. ಯಾರು ಧೃತಿ ಕೆಡೋದು ಬೇಡ. ಇವತ್ತು ಒಂದು 14-15 ಡೇಸ್ ಅಲ್ಲಿ ಎಲ್ಲ ಸರಿ ಹೋಗ್ಬೋದು. ಮತ್ತೆ ಮೊದಲಿನ ಹಾಗೆ
ಆ ಒಂದು ಇದು ಸಿಚುವೇಶನ್ ಬರ್ಬೋದು. ಎಲ್ಲರೂ ಚೆನ್ನಾಗಿ ಆರಾಮ, ಈಗ ಏನು ಮನೇಲಿ ಇರ್ಲಿಕ್ಕೆ ಹೇಳಿದ್ದಾರೆ, ಇದನ್ನು ಚೆನ್ನಾಗಿ ಮನೇಲಿ ಇದ್ದುಕೊಂಡು ನಮ್ಮ ಜಾಗ್ರತೆಯನ್ನು ನಾವು ಮಾಡಿಕೊಂಡು ಮುಂದೆಗೆ ನಾವು ಯಾವ ರೀತಿ ತಯಾರಿ ಮಾಡ್ಬೇಕು ಅದನ್ನು ಮಾಡ್ತಾ ಹೋಗ್ಲಿ ಅಂತ ಹೇಳುವಂತದನ್ನೊಂದು. ಮತ್ತೆ ನಮ್ಮನ್ನ ಇಲ್ಲಿ ಒಂದು ಕರೆಸಿ ನೀವು ನಮಗೊಂದು ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ನಾವು ನಿಮ್ಮನ್ನ ಬಹಳ ಟೈಮ್ ನೋಡ್ತಾ ಇದ್ದೇನೆ, ವಾಹಿನಿ ಬಗ್ಗೆ ಕೇಳಿದ್ದೇನೆ, ಬಟ್ ಈ ತರ ದಿಢೀರ್ ಒಂದು ಅವಕಾಶ ನಮಗೆ ಬರುತ್ತೆ ಅಂತ ನಾವು ಕನಸು ಬಹಳ ಸಂತೋಷ ಆಗ್ತಿದೆ. ನಮ್ಗೆ ಮಂಗಳೂರಿನ ಒಂದು ವಾಹಿನಿಯವರು ಕಳೆದ ಬಾರಿ ಕೊರೋನಾ ಟೈಮ್ ಕರೆಸಿದ್ರು, ಸುಳ್ಯದ ವಾಹಿನಿಯವರು ಕೂಡ ಸಪೋರ್ಟ್ ಮಾಡಿದ್ರು, ಇವಾಗ ಪುತ್ತೂರಿನ ವಾಹಿನಿಯವರು ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಿರೋದು ಬಹಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಖಂಡಿತ ಕೂಡ ಇಬ್ಬರ ಏನು ಮುಂದಿನ ಬದುಕಿಗೆ ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಂದು ಕೊನೆಯ ಹಾಡನ್ನ ಶಾಂತ ಶಿಶುನಾಳ ಶರೀಫರ ಗೀತೆ ಕೋಡಗಾನ ಕೋಳಿ ನುಂಗಿತ್ತ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಕಂಕ್ಲೂಡ್ ಆಗ್ತದೆ. ಎಸ್, ಕೊನೆಯ ಹಾಡು ಅವರಿಬ್ಬರಿಂದ ನಾವು ಕೇಳಿ. ಎಸ್, ಖಂಡಿತವಾಗಿ ಕೂಡ ಒಂದು ಒಳ್ಳೆಯ ಪ್ರಸ್ತುತಿಯ ಮೂಲಕ ಒಂದು ಅರ್ಥಪೂರ್ಣವಾದಂತಹ ಮುಕ್ತಾಯವನ್ನ ಇಬ್ರು ಕೂಡ ಕೊಟ್ಟಿದ್ದೀರಿ. ನಿಮ್ಮಿಬ್ಬರಿಗೂ ಕೂಡ ಕಹಳೆ ನ್ಯೂಸ್ ವತಿಯಿಂದ ಸುಳ್ಯದಲ್ಲಿ ಜೋರು ಮಳೆ ಬರ್ತಾ ಇದೆ ಅಂತ ನೀವು ಹೇಳಿದ ಗೊತ್ತಾಯ್ತು. ಸೊ ಅದರ ಮಧ್ಯೆ ನಮ್ಮ ಜೊತೆ ಬಂದು ಇಷ್ಟು ಹೊತ್ತುಗಳ ಕಾಲ ನಮ್ಮ ವೀಕ್ಷಕರಿಗೋಸ್ಕರ ಒಂದಷ್ಟು ಹಾಡುಗಳನ್ನ ಹಾಡಿದ್ರಿ, ಒಂದಷ್ಟು ಮಾತುಗಳನ್ನ ಆಡಿದ್ರಿ. ಸೊ ಖಂಡಿತ ನಿಮ್ಮಿಬ್ಬರಿಗೂ ಕೂಡ ಕಹಳೆ ನ್ಯೂಸ್ ವತಿಯಿಂದ ಧನ್ಯವಾದಗಳು ಸರ್. ನನ್ನ ವಿದ್ಯಾಸಂಸ್ಥೆಯನ್ನು ನೆನೆಸ್ಕೊಳ್ತಾ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಬಂಧು ಮಿತ್ರರಿಗೆ
ಎಲ್ಲರಿಗೂ, ನನ್ನ ವಿದ್ಯಾಸಂಸ್ಥೆಯ ಎಲ್ಲ ಬಂಧು ಮಿತ್ರರಿಗೂ, ನಮ್ಮನ್ನು ಹರಿಸಿ ಬೆಳೆಸಿ ಪೋಷಿಸಿದ ಎಲ್ಲ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಪ್ರೀತಿಯ ನಮಸ್ಕಾರವನ್ನು ತಿಳಿಸ್ತಾ ಇರುವಂತಹ ಜೋಡಿಗಳು ವಿಕೆ ಜೋಡಿತಾರೆ ಕೃಷ್ಣರಾಜ್ ಪೂರ್ಣಿಮಾ ಕೃಷ್ಣರಾಜ್ ಸುಳ್ಯ. ಪ್ರೀತಿ ಸರ್ ನಿಮಗೆ ಕೂಡ ವಿಶೇಷವಾದ ಧನ್ಯವಾದಗಳು. ಚೆನ್ನಾಗಿ ಹೌದು, ಒಳ್ಳೆ ರೀತಿಯಲ್ಲಿ ನಿರೂಪಣೆ ಕೂಡ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟು ಹೊತ್ತುಗಳ ಕಾಲ ಏನು ದಂಪತಿಗಳು ಬಹಳ ಸುಂದರವಾದ ಪ್ರಸ್ತುತಿಯನ್ನು ನಮ್ಮ ಮುಂದೆ ಮಾಡಿದರು, ಒಂದಷ್ಟು ಮಾತುಗಳನ್ನು ಆಡಿದರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾಳೆ ಇನ್ನೊಬ್ಬ ಅತಿಥಿಯೊಂದಿಗೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬರ್ತೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್.